JDSನಲ್ಲಿ ಅಧಿಕಾರ ಅನುಭವಿಸಿದ ಕೆಲವು ಜಳ್ಳುಗಳು ಉದುರಿದರೆ ಚಿಂತೆ ಇಲ್ಲ, ಗಟ್ಟಿ ಕಾಳುಗಳಿಂದ JDS ಬಲಿಷ್ಠವಾಗುತ್ತಿದೆ ಎಂದು JDS ಅಭ್ಯರ್ಥಿ KT ಶಾಂತಕುಮಾರ್ ತಿಳಿಸಿದರು. ತಿಪಟೂರು ನಗರದ ಗೃಹ ಕಚೇರಿಯಲ್ಲಿ ಗಂಗಾವತರಣದ ಪ್ರಯುಕ್ತ ಗಂಗಾಮಾತೆ ಹಾಗೂ ಭಗೀರಥನ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ನೆರವೇರಿಸಿ ಮಾತನಾಡಿದ ಅವರು, JDSನಿಂದ ಗೆದ್ದ ಅಭ್ಯರ್ಥಿ ಪಕ್ಷದಿಂದ ಸ್ಥಾನಮಾನಗಳನ್ನು ಅನುಭವಿಸಿ ಇಂದು ಪಕ್ಷ ಬಿಟ್ಟಿರುವುದರಿಂದ ಒಂದು ರೀತಿಯ ಸಂತಸವಾಗಿದೆ. ಏಕೆಂದರೆ ಪಕ್ಷದಲ್ಲಿದ್ದುಕೊಂಡೇ ಹಿತಶತ್ರುಗಳಾಗುವ ಬದಲು ಇಂದು ಪಕ್ಷವನ್ನು ಬಿಟ್ಟಿರುವುದರಿಂದ ನಾವು ಧೈರ್ಯವಾಗಿ ಚುನಾವಣೆ ಎದುರಿಸಬಹುದು ಎಂದು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ರಾಧಾನಾರಾಯಣ ಗೌಡರಿಗೆ ಟಾಂಗ್ ನೀಡಿದರು. ನನಗೆ JDS ಪಕ್ಷದ ಟಿಕೆಟ್ ತಪ್ಪಿಸಬೇಕೆಂದು ಹಲವಾರು ಜನರು ಪ್ರಯತ್ನಪಟ್ಟರು. ಆದರೆ ಕುಮಾರಸ್ವಾಮಿ ನನ್ನ ಮೇಲೆ ಭರವಸೆ ಇಟ್ಟು ಟಿಕೆಟ್ ನೀಡಿದ್ದಾರೆ. ಇದನ್ನು ಸಹಿಸದ ಕೆಲವು ರಾಜಕೀಯ ಮುಖಂಡರು JDSನ ಅಪ್ಪಟ ಅಭಿಮಾನಿಗಳಿಗೆ ಒತ್ತಾಯಪೂರ್ವಕವಾಗಿ ಶಾಲು ಹಾಕಿ JDS ಬಿಟ್ಟು ಕಾಂಗ್ರೆಸ್ ಸೇರ್ಪಡೆ ಮಾಡಿಸುತ್ತಿದ್ದಾರೆ. ಸೋಲಿನ ಭಯದಿಂದ ಅವರು JDS ವಿರುದ್ಧ ಅಪಪ್ರಚಾರ ಮಾಡುತ್ತಿದ್ದಾರೆ ಎಂದು ಅವರು ಹೇಳಿದರು. ಬಿಜೆಪಿ ಸರ್ಕಾರ ಜಲಜೀವನ್ ಮಿಷನ್ ಹೆಸರಿನಲ್ಲಿ ಮನೆ ಮನೆಗೆ ನೀರು ಎಂದು ಬಡಜನರ ಮನೆ ಬಾಗಿಲಿಗೆ ನಮ್ಮ ಕೆರೆಯ ನೀರನ್ನೇ ಕೊಟ್ಟು ಅದಕ್ಕೆ ಮೀಟರ್ ಅಳವಡಿಸಿ ನಮ್ಮ ನೀರಿಗೆ ನಾವೇ ತೆರಿಗೆ ಕಟ್ಟುವುದು ಮಾಡಿದೆ. ಈ ಬಾರಿಯ ಚುನಾವಣೆಯಲ್ಲಿ ನಾನು ಗೆಲ್ಲುತ್ತೇನೆ. ತಾಲೂಕಿಗೆ ಶಾಶ್ವತ ನೀರಾವರಿ ಯೋಜನೆಗಳನ್ನು ತಂದು ಜನರ ಮನೆಗಳಿಗೆ ನೀರು ಕೊಡುತ್ತೇನೆ ಎಂದರು. ಈ ಸಂದರ್ಭದಲ್ಲಿ JDS ತಾಲೂಕು ಅಧ್ಯಕ್ಷ ಗುರುಮೂರ್ತಿ, ಗೋವಿಂದಸ್ವಾಮಿ, ಶಿವಸ್ವಾಮಿ, ಸುದರ್ಶನ್ ಮತ್ತಿತರರು ಇದ್ದರು. ವರದಿ ಆನಂದ್ ತಿಪಟೂರು.